ಕುಂದಾಪುರ ತಾಲೂಕಿನ ವಿವಿಧ ಕ್ವಾರಂಟೈನ್ ಸೆಂಟರ್ಗಳಿಗೆ ವಣ್ಸೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರದೀಪ್ ಶೆಟ್ಟಿ ನೇತೃತ್ವದ ನಿಯೋಗ ಇಂದು ಭೇಟಿ ನೀಡಿರುವಂತದ್ದು. ಈ ಸಂದರ್ಭ ಅಲ್ಲಿನ ಅವ್ಯವಸ್ಥೆಗಳ ಅನಾವರಣವಾಗಿದೆ. ಕ್ವಾರಂಟೈನ್ ನಲ್ಲಿರುವವರನ್ನ ಕೈದಿಗಳ ಹಾಗೆ ನೋಡಿಕೊಳ್ಳಲಾಗ್ತಾ ಇದೆ. ಕ್ವಾರಂಟೈನ್ ಸೆಂಟರ್ಗಳ ಅವ್ಯವಸ್ಥೆ ಕಣ್ಣಾರೆ ಕಂಡಿದ್ದೇವೆ ಎಂಬುದಾಗಿ ಪ್ರದೀಪ್ ಶೆಟ್ಟಿ ಅವರು ಹೇಳಿಕೆಯನ್ನ ನೀಡಿರುವಂತದ್ದು. 40 ಜನರಿಗೆ 2 ಶೌಚಾಲಯದ ವ್ಯವಸ್ಥೆ ಇದೆ. ಊಟ ಉಪಹಾರ ಸರಿಯಾದ ಸಮಯಕ್ಕೆ ಪೂರೈಕೆಯಾಗ್ತಾ ಇಲ್ಲ. ಇಲ್ಲಿಯ ತನಕವೂ ವಿರೋಧ ಪಕ್ಷವಾಗಿ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದೇವೆ. ಇಷ್ಟೆಲ್ಲ ಅವ್ಯವಸ್ಥೆಗೆ ಸರ್ಕಾರದ ನಿರ್ಲಕ್ಷ್ಯವೇ ಕಾರಣ. ಕೂಡಲೇ ಜಿಲ್ಲಾಡಳಿತ ಅವ್ಯವಸ್ಥೆಯನ್ನ ಸರಿಪಡಿಸಬೇಕು ಅಂತ ಏನು ಪ್ರದೀಪ್ ಶೆಟ್ಟಿ ಅವರು ಹೇಳಿರುವಂತದ್ದು. ಕ್ವಾರಂಟೈನ್ ಅವ್ಯವಸ್ಥೆ ಸರಿಪಡಿಸಲಾಗದಿದ್ರೆ ಹೇಳಿ, ವಿವಿಧ ಸಂಘಟನೆಗಳ ನೆರವಿನಿಂದ ನಾವೇ ಸರಿಪಡಿಸ್ತೇವೆ. ನಮ್ಮಲ್ಲಿ ಸಾಧ್ಯವಿಲ್ಲವೆಂದು ಜಿಲ್ಲಾಡಳಿತ ಹೇಳಿಬಿಡ್ಲಿ. ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲೇ ಅವ್ಯವಸ್ಥೆಗಳನ್ನ ಸರಿಪಡಿಸಲು ಮುಂದಾಗ್ತೇವೆ. ವಣ್ಸೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರದೀಪ್ ಶೆಟ್ಟಿ ಗುಡಿಬೆಟ್ಟು ಅವರು ಹೇಳಿಕೆಯನ್ನ ನೀಡಿರುವಂತದ್ದು. ಇನ್ನು 700 ಮಂದಿ ಹೊರ ರಾಜ್ಯದಿಂದ ಬರುವವರಿದ್ದಾರೆ. ಅವರಿಗೆ ವ್ಯವಸ್ಥೆ ಏನು ಅನ್ನೋದೇ ನಮ್ಮ ಪ್ರಶ್ನೆ. ಕ್ವಾರಂಟೈನ್ ನಲ್ಲಿರುವವರನ್ನ ನೋಡಿದ್ರೆ ಕಣ್ಣೀರು ಬರುತ್ತೆ. ಜಿಲ್ಲಾಡಳಿತ ಶೀಘ್ರವೇ ನೆರವಿಗೆ ಬರಬೇಕು ಅಂತ ವಣ್ಸೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರದೀಪ್ ಶೆಟ್ಟಿ ಗುಡಿಬೆಟ್ಟು ಆಗ್ರಹಿಸಿರುವಂತದ್ದು. ಉಡುಪಿ ಜಿಲ್ಲಾ ವ್ಯಾಪ್ತಿಯ ಕುಂದಾಪುರ ತಾಲೂಕಿನಲ್ಲಿ ಕೊರೋನಾ ಕೋವಿಡ್-19ನ ಈ ಒಂದು ಕಾರ್ಯಾಚರಣೆಯಲ್ಲಿ ಈಗಾಗಲೇ ನಮ್ಮ ತಾಲೂಕಿನ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ರಾಜ್ಯದಿಂದ ಬಂದಂಥ ನಮ್ಮ ಇಲ್ಲಿಯ ಸ್ಥಳೀಯರನ್ನು ಕ್ವಾರಂಟೈನ್ ಮಾಡುವುದರ ಮೂಲಕ ಜಿಲ್ಲಾಡಳಿತ ಕೆಲವೊಂದು ವ್ಯವಸ್ಥೆ ಮಾಡಿಕೊಂಡಿದೆ. ಆ ಜಿಲ್ಲಾಡಳಿತ ವ್ಯವಸ್ಥೆ ಮಾಡಿದಂಥ ಹಾಸ್ಟೆಲ್ಗಳು ಬೇರೆ ಬೇರೆ ಸ್ಥಳಗಳಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ, ಇವತ್ತು ಬೆಳಿಗ್ಗೆ ನಾವು ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಕ್ವಾರಂಟೈನ್ನಲ್ಲಿರುವಂಥ ಎಲ್ಲ ವ್ಯಕ್ತಿಗಳು ಕೂಡ ಭಾಳಷ್ಟು ಬೇಸರದಲ್ಲಿ ಮಾತನಾಡ್ತಾ ಇದ್ದಾರೆ. ನಾವು ಬಾಂಬೆಯಿಂದ ಬಂದಿರ್ಬೋದು, ತೆಲಂಗಾಣದಿಂದ ಬಂದಿರ್ಬೋದು, ಅಥವಾ ಗೋವಾದಿಂದ ಬಂದಿರ್ಬೋದು. ನಾವು ಎಲ್ಲಿಂದ ಬಂದರೂ ಕೂಡ ಅಲ್ಲಿನ ಪರಿಸ್ಥಿತಿಯಲ್ಲಿ, ಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಮೂರಿಗೆ ಬಂದು ನಾವು ಉಳ್ಕೊಳ್ಳಿಕ್ಕೆ ಆಗ್ತದೆ ಎನ್ನುವಂಥ ನೆಲೆಯಲ್ಲಿ ಇಲ್ಲಿಗೆ ಬಂದಾಗ ಇಲ್ಲಿ ತಂದು ನಮ್ಮನ್ನು ಹಾಕಿದ್ದು ನೋಡಿದರೆ, ಇಲ್ಲಿಯ ಅವ್ಯವಸ್ಥೆ ನೋಡಿದರೆ ನಮಗೆ ಯಾಕೆ ಬಂದಿದ್ದೇವೆ ಎನ್ನುವಂಥದ್ದು ಬಹಳ ಬೇಸರದಿಂದ ಹೇಳ್ತಾ ಇದ್ದಾರೆ. ಇಲ್ಲಿ ಊಟದ ವ್ಯವಸ್ಥೆ ಸರಿ ಇಲ್ಲ. ಬಾತ್ರೂಮ್ ಎನ್ನುವಂಥದ್ದು ಒಂದು 40 ಜನ ಒಂದು ಕ್ವಾರಂಟೈನಲ್ಲಿದ್ದರೆ ಒಂದು 2 ಬಾತ್ರೂಮನ್ನು ಯೂಸ್ ಮಾಡ್ತಾ ಇದ್ದಾರೆ. 2 ಬಾತ್ರೂಮ್ ಇದೆ. ಅಂಥ ಅವ್ಯವಸ್ಥೆಯಲ್ಲಿ ಅವರು ಜೀವನ ಸಾಗಿಸ್ತಾ ಇದ್ದಾರೆ. ಹಾಗೆ ಬೆಳಗಿನ ಟಿಫಿನ್ ಕೂಡ ಒಂದಕ್ಕೊಂದು ಯಾವುದೇ ರೀತಿಯ ಲಿಂಕ್ ಇಲ್ಲದೆ ಇರುವಂಥ ವ್ಯವಸ್ಥೆಯಲ್ಲಿದೆ. ಭಾಳಷ್ಟು ಕಷ್ಟದಲ್ಲಿ ಸರ್ಕಾರಿ ಕ್ವಾರಂಟೈನಲ್ಲಿ ಇರುವಂಥ ವ್ಯವಸ್ಥೆಯವರು. ದುಡ್ಡಿದ್ದವರು ಬೇರೆ ಬೇರೆ ಲಾಡ್ಜ್ನಲ್ಲಿ, ರೆಸಾರ್ಟ್ನಲ್ಲಿ ರೂಮ್ ಮಾಡಿ ಇದ್ದಾರೆ. ಆದರೆ ಈ ಕ್ವಾರಂಟೈನಲ್ಲಿರುವಂಥವರು ಅತ್ಯಂತ ಬಡವರು, ಕಷ್ಟದಲ್ಲಿರುವಂಥವರು. ಅಂಥವರಿಗೆ ಜಿಲ್ಲಾಡಳಿತ ಸಂಪೂರ್ಣವಾದ ವ್ಯವಸ್ಥಿತ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕಿತ್ತು. ಭಾಳಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ಅವರನ್ನು ನೋಡಿದರೆ ತುಂಬ ಬೇಸರ ಆಗ್ತದೆ. ಅವ್ರು ಮಾತಾಡುವಾಗಂತ ಕೆಲವರೆಲ್ಲ ತಾವು ಮಾತಾಡುವಂಥ ಪರಿಸ್ಥಿತಿ ಹೇಳ್ಕೊಂಡಿದೆ. ಆ ನೆಲೆಯಲ್ಲಿ ನಾವು ಜಿಲ್ಲಾಡಳಿತಕ್ಕೆ ಏನು ಕ್ವಾರಂಟೈನ್ಗೆ ಬರುವಂಥ ವ್ಯವಸ್ಥೆಯನ್ನು ತಾವು ಮಾಡಿಕೊಂಡಿದ್ದೀರಿ, ಅಲ್ಲಿಂದ ಬಂದವರನ್ನು ವ್ಯವಸ್ಥಿತವಾಗಿ ಕ್ವಾರಂಟೈನಲ್ಲಿ ಇಟ್ಟಿದ್ದೀರಿ, ಅವರಿಗೆ ಸರಿಯಾದಂಥ ಊಟ, ತಿಂಡಿ ಮತ್ತು ಶೌಚಾಲಯದ ವ್ಯವಸ್ಥೆಯನ್ನು ಮಾಡಿಸುವಂಥ ವ್ಯವಸ್ಥೆ ಜವಾಬ್ದಾರಿ ನಿಮ್ಮ ಆಡಳಿತ ವ್ಯವಸ್ಥೆಯಿದೆ. ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ ಇದರ ಬಗ್ಗೆ ಸೂಕ್ತವಾದ ಕ್ರಮ ಕೂಡಲೇ ಕೈಗೊಳ್ಳದೇ ಇದ್ದರೆ ಮುಂದಿನ ದಿನಗಳಲ್ಲಿ ಈ ತಾಲೂಕಿನಲ್ಲಿ ಮತ್ತಷ್ಟು ಪರಿಣಾಮಕಾರಿಯಾದಂಥ ವ್ಯವಸ್ಥೆಗೆ ಮುಟ್ತೇವೆ ಮತ್ತು ಅವರ ಪರಿಸ್ಥಿತಿ ಚಿಂತಾಜನಕ ಸ್ಥಿತಿಗೆ ಹೋಗುವಂಥ ವ್ಯವಸ್ಥೆ ಇದೆ. ಆವಾಗ ನಾವು ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಒಂದು ಪಕ್ಷದ ನೇತೃತ್ವದಲ್ಲಿ ನಮ್ಮ ಪಕ್ಷದ ಮುಖಂಡರು ಎಲ್ಲ ಸೇರಿ ನಮ್ಮಿಂದಾದಂಥ ವ್ಯವಸ್ಥೆಯಲ್ಲಿ ಅವರಿಗೆ ಯಾವ ರೀತಿ ಸಹಾಯ ಮಾಡಬೇಕು ಎನ್ನುವಂಥದ್ದು ನಾವು ಆಲೋಚಿಸ್ತಾ ಇದ್ದೇವೆ. ಸರ್ಕಾರದ ಹಾಗೂ ವ್ಯವಸ್ಥೆಯ ಪರವಾಗಿ ನಾವು ಸಂಪೂರ್ಣ ಸಹಕಾರ ಇದೆ. ಆದರೆ ಅವರಿಗೆ ನೋವಾದಾಗ, ಅವರಿಗೆ ಬಂದಂಥ ಕ್ವಾರಂಟೈನರಿಗೆ ಅವರಿಗೆ ಸೂಕ್ತ ವ್ಯವಸ್ಥೆ ಇಲ್ಲದಾಗ ಅದನ್ನು ನಾವು ಖಂಡಿಸ್ತೇವೆ, ಅದನ್ನು ಪ್ರತಿಭಟಿಸ್ತೇವೆ. ಆ ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಅವರು ಜಾಗೃತರಾಗಿ ಈ ಒಂದು ವ್ಯವಸ್ಥೆ ಕೆಲಸ ಮಾಡಬೇಕೆನ್ನುವಂಥ ಮನವಿಯನ್ನು ಮಾಡ್ಕೋತೇವೆ. ಹಾಗೆ ತಹಸೀಲ್ದಾರರನ್ನು ಸಹ ಈಗಾಗಲೇ ಮೀಟಾಗಿ ಮನವಿ ಮಾಡಿಕೊಂಡು ಬಂದಿದ್ದೇವೆ. ಅವರು ಕೂಡ ಇನ್ನೂ 2 ಟ್ರೈನೇನೋ ಬರ್ತದೆ. ಬಾಂಬೆಯಿಂದ ಒಂದು ಥಾನೆಯಿಂದ ಒಂದು ಮುಂಬೈಯಿಂದ 8 ಟ್ರೈನ್ ಬರ್ತಾ ಇದೆ ಅಂತೆ. 17ಕ್ಕೆ 18ಕ್ಕೇನೋ ಇಲ್ಲಿ ರೀಚ್ ಆಗ್ತದೆ. ಸಾಧಾರಣ ನಮ್ಮ ಬೈಂದೂರು ಕುಂದಾಪುರ ತಾಲೂಕಿಗೆ 700 ಜನ ಬರುವವರಿದ್ದಾರೆ. ಈಗಿರುವ ವ್ಯವಸ್ಥೆಯಲ್ಲಿ ಅವರು ಕ್ವಾರಂಟೈನ್ ಮಾಡಿದಂಥವ್ರಿಗೆ ವ್ಯವಸ್ಥೆ ನೋಡಿದರೆ ಆ 700 ಜನರು ಬರುವಂಥವರಿಗೆ
ಈಗಾಗಲೇ ಹೇಳಿದರು ಬೇರೆ ಬೇರೆ ಕಾಲೇಜಿನಲ್ಲಿ ವ್ಯವಸ್ಥೆ, ಆದರೆ ಅವರಿಗೆ ಯಾರು ಎಲ್ಲಿಂದ ತಂದು ಹಾಕಿದರೂ ಕೂಡ ಅವರಿಗೆ ಊಟದ ವ್ಯವಸ್ಥೆ, ಟಿಫಿನಿನ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಇವು ಸಂಪೂರ್ಣವಾಗಿ ಪರಿಣಾಮಕಾರಿಯಾಗಿ ಅವರಿಗೆ ಸರಿಯಾದ ಸಮಯಕ್ಕೆ ಸಿಕ್ಕುವಂಥ ವ್ಯವಸ್ಥೆಯನ್ನು ತಾಲೂಕು ಹಾಗೂ ಜಿಲ್ಲಾಡಳಿತ ಮಾಡಬೇಕು. ಮಾಡದೇ ಇದ್ದರೆ ಮುಂದಿನ ಹೋರಾಟ ಅನಿವಾರ್ಯ ಆಗ್ತದೆ ಎನ್ನುವಂಥದ್ದು ಈ ಮೂಲಕ ನಾವು ಹೇಳ್ತಾ ಇದ್ದೇವೆ. ಸರ್ಕಾರ, ಜಿಲ್ಲಾಡಳಿತ ಎನ್ನುವಂಥದ್ದು ಕ್ವಾರಂಟೈನಿಗೆ ಬರುವ ಎಲ್ಲ ಜನರ ಮಾಹಿತಿಯನ್ನು ಪಡ್ಕೊಂಡೇ ಬಂದಿದ್ದು. ಅವರಿಗೆ ಮಾಹಿತಿ ಸಿಕ್ಕಿ ಅಲ್ಲಿಂದ ಜಿಲ್ಲೆಯಿಂದ ಗಡಿ ಒಳಗೆ ತರುವಾಗ ಕ್ವಾರಂಟೈನ್ ಮಾಡುವಂಥ ಎಲ್ಲ ವ್ಯಕ್ತಿಗಳನ್ನು ಎಸ್ಕಾರ್ಟ್ ಮೂಲಕವೇ ತಂದು ಕ್ವಾರಂಟೈನಿಗೆ ಬಿಟ್ಟಿದ್ದಾರೆ. ಅವರು ಬರುತ್ತಾರೆ, ಅವರನ್ನು ಇಲ್ಲಿ ಕ್ವಾರಂಟೈನ್ ಮಾಡಬೇಕೆನ್ನುವಂಥ ವ್ಯವಸ್ಥೆಯಲ್ಲಿರುವಾಗ ಜಿಲ್ಲಾಡಳಿತ ಅದಕ್ಕೆ ಬೇಕಾದಂಥ ಸಂಪೂರ್ಣವಾದ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಿತ್ತು. ಈ ಸಂಪೂರ್ಣವಾದ ವ್ಯವಸ್ಥೆ ಮಾಡಿಕೊಳ್ಳದೆ ಇದ್ದಿದ್ದರಿಂದ ಈ ವೈಫಲ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಇದು ಸರ್ಕಾರದ ವೈಫಲ್ಯ ಎನ್ನುವಂಥದ್ದು ಎಲ್ಲರಿಗೂ ಗೊತ್ತಿದ್ದಂಥ ಸತ್ಯ. ಹಾಗೆ ಇನ್ನು ಬರುವಂಥವರನ್ನು ಸಹ ಕ್ವಾರಂಟೈನ್ ಮಾಡಲಿಕ್ಕೆ ಈಗ ಇರುವಂಥವ್ರು ಕ್ವಾರಂಟೈನಲ್ಲೇ ಇಷ್ಟು ಅವ್ಯವಸ್ಥೆ ಇದ್ದರೆ ಇನ್ನು ಬರುವಂಥ ಅಷ್ಟು 700 ಮಂದಿ ಈ ತಾಲೂಕಿಗೆ ಬರುವಂಥವರಿದ್ದಾರೆ, ಅವರನ್ನು ಕ್ವಾರಂಟೈನ್ ಮಾಡುವಂಥ ವ್ಯವಸ್ಥೆ ಎಷ್ಟು ಇರ್ಬೋದು ಎನ್ನುವಂಥದ್ದು ಈಗಲೇ ಊಹಿಸ್ಲಿಕ್ಕಾಗ್ತಾಯಿಲ್ಲ. ಅಧಿಕಾರಿಗಳ ಹತ್ರ ಕೇಳಿದರೆ ಬೇರೆ ಬೇರೆ ರೀತಿಯಲ್ಲಿ ಉತ್ತರ ಕೊಡ್ತಾರೆ. ನಮ್ಮದಂತೂ ಖಂಡಿತವಾಗಿ ಹೇಳ್ತೇವೆ, ಸರ್ಕಾರ ಇದಕ್ಕೆ ಕ್ರಮ ಕೈಗೊಳ್ಳಬೇಕು. ಸರ್ಕಾರದ ವ್ಯವಸ್ಥೆಯಲ್ಲಿ ನಾವು ವಿರೋಧ ಪಕ್ಷವಾಗಿ ಅವರನ್ನು ಎಚ್ಚರಿಸುವಂಥ ಕೆಲಸ ನಾವು ಮಾಡಬೇಕಾಗ್ತದೆ. ಅವರು ಒಂದು ವೇಳೆ ಮಾಡೋಕ್ಕೆ ಆಗದೇ ಇದ್ದರೆ ನಮ್ಗೆ ಆಗೋದಿಲ್ಲ, ಸರ್ಕಾರದಲ್ಲಿ ಹಣ ಇಲ್ಲ, ನಾವು ಮಾಡೋದಿಲ್ಲ ಅಂತ ಹೇಳಿದರೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ನಾವು ಒಂದು ಪಕ್ಷವಾಗಿ ನಾವು ಕೂಡ ಅದರಲ್ಲಿ ಏನು ಸಹಾಯ ಮಾಡಬೇಕು ಅವ್ರಿಗೆ ಕ್ವಾರಂಟೈನ್ ಮಾಡುವಂಥ ವ್ಯವಸ್ಥೆಗೆ ನಮ್ಮಿಂದಾದಂಥ ಸಹಾಯ ಮಾಡಿದ್ದೇವೆ. ಈ ಹಿಂದೆ ಕೂಡ ಮಾಡಿದ್ದೇವೆ. ಬೇರೆ ಬೇರೆ ರೀತಿಯಲ್ಲಿ ಕಿಟ್ ಕೊಡುವಂಥ ಮತ್ತೊಂದು ಸಂದರ್ಭದಲ್ಲಿ ಭಾಳಷ್ಟು ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಕ್ವಾರಂಟೈನ್ ಇರುವಂಥವ್ರಿಗೆ ಮಾಡಬೇಕು. ಹಿಂದಿಂದಕ್ಕಿಂತ ಈಗ ಪರಿಣಾಮಕಾರಿಯಾಗಿ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಹಿಂದೆ ಕೊಟ್ಟಂಥ ವ್ಯವಸ್ಥೆಗಿಂತ ಈಗ ಹೆಚ್ಚು ಪರಿಣಾಮಕಾರಿಯಾಗಿ, ಯಾಕೆಂದರೆ ಅವರ ಪರಿಸ್ಥಿತಿ, ನಾವು ತಂದು ಇಟ್ಕೊಂಡಂಥ ಪರಿಸ್ಥಿತಿ ಎಲ್ಲವೂ ಕೂಡ ಹೊಂದಾಣಿಕೆ ಆಗುತ್ತೆ. ಆದ್ದರಿಂದ ಜಿಲ್ಲಾಧಿಕಾರಿಗಳವರು ಇದನ್ನು ಹೆಚ್ಚು ಗಮನ ಹರಿಸಿ ಈ ಕ್ವಾರಂಟೈನಲ್ಲಿರುವಂಥ ವ್ಯವಸ್ಥೆಯನ್ನು ಸರಿಪಡಿಸುವತ್ತ ಭಾಳಷ್ಟು ಹೆಜ್ಜೆ ಇಡಬೇಕೆನ್ನುವಂಥದ್ದು ನನ್ನ ಕಳಕಳಿಯ ಮನವಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಕುಂದಾಪುರ ಪ್ರತಿನಿಧಿ ಶ್ರೀಕಾಂತ್ ಹೆಮ್ಮಾಡಿ ಅವರು. ಹಲೋ ಶ್ರೀಕಾಂತ್. ಕವಿತಾ. ಎಸ್, ಕುಂದಾಪುರ ತಾಲೂಕಿನ ವಿವಿಧ ಕ್ವಾರಂಟೈನ್ ಸೆಂಟರ್ಗಳಿಗೆ ವನ್ಸೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ನಿಯೋಗ ಭೇಟಿ ನೀಡಿರುವಂತದ್ದು. ಈ ಸಂದರ್ಭ ಅಲ್ಲಿನ ಅವ್ಯವಸ್ಥೆಗಳ ಅನಾವರಣವಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ. ಖಂಡಿತವಾಗಿಯೂ ಕವಿತಾ, ಅಂತ ಹೇಳಿದ್ರೆ ಕಳೆದ ಒಂದು 3-4 ದಿನಗಳಿಂದ ಬೇರೆ ಬೇರೆ ಕಡೆಗಳಿಂದಲೂ ಕೂಡ ತಮ್ಮೂರಿಗೆ ಜನರು ಮರಳ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಸೇವಾ ಸಿಂಧು ಆ್ಯಪ್ ಮೂಲಕ ಬರ್ತಾ ಇದ್ದಾರೆ. ಆದ್ರೆ ಅವರೆಲ್ಲರಿಗೂ ಕೂಡ ಏನೋ ಒಂದು ಜಿಲ್ಲಾಡಳಿತ ಆಗಿರ್ಬೋದು, ವಿವಿಧ ಕಡೆಗಳಲ್ಲಿ ಕ್ವಾರಂಟೈನ್ ಅನ್ನ ಮಾಡಲಾಗಿರುವಂತದ್ದು. ಆದ್ರೆ ಕುಂದಾಪುರ ಹಾಗೂ ಬೈಂದೂರಿನ ತಾಲೂಕಿನ ವಿವಿಧ ಕಡೆಗಳಲ್ಲಿ ಅಂತ ಹೇಳಿದ್ರೆ ಬಹುತೇಕ ಕಡೆಗಳಲ್ಲಿ ಕೂಡ ಕ್ವಾರಂಟೈನ್ ಏನೋ ಒಂದು ಸಾಕಷ್ಟು ಒಂದು ಅವ್ಯವಸ್ಥೆಯ ಒಂದು ಆಗರವಾಗಿರ್ತಕ್ಕಂಥದ್ದು ಕಳೆದ ಕೆಲವು ದಿನಗಳಿಂದ ಒಂದು ಕೇಳಿ ಬರ್ತಿರ್ತಕ್ಕಂಥದ್ದು. ಆದ್ರೆ ಇದರ ಹಿನ್ನೆಲೆಯಲ್ಲಿ ಅಂತ ಹೇಳಿದ್ರೆ ಸಾರ್ವಜನಿಕ ಹಿನ್ನೆಲೆಯಲ್ಲಿ ಇಂದು ವನ್ಸೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಮತ್ತು ಕುಂದಾಪುರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಎರಡೂ ಕೂಡ ನಿಯೋಗವನ್ನು ಹೋಗಿ ವಿವಿಧ ಕ್ವಾರಂಟೈನ್ ಸೆಂಟರ್ಗಳಿಗೆ ಭೇಟಿಯನ್ನ ಕೊಟ್ಟಿರುವಂತದ್ದು. ಆದ್ರೆ ಅಲ್ಲಿನ ಸತ್ಯಾಸತ್ಯತೆಯನ್ನ ಅಂತ ಹೇಳಿದ್ರೆ ಅಲ್ಲಿನ ಸತ್ಯಾಸತ್ಯತೆ ಮತ್ತು ಅವ್ಯವಸ್ಥೆಯನ್ನ ಕೂಡ ಸಾಕಷ್ಟು ಪರಿಶೀಲನೆ ನಡೆಸಿರ್ತಕ್ಕಂಥದ್ದು. ಏನೋ ಒಂದು ಆ ಬಳಿಕ ಕುಂದಾಪುರ ತಹಶೀಲ್ದಾರ್ ಆಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಅವರ ಬಳಿ ಬಂದಿರ್ತಕ್ಕಂಥ ನಿಯೋಗ ಅವರಿಗೆ ಏನೋ ಒಂದು ಅದ್ರ ಬಗ್ಗೆ ಒಂದು ಸಾಕಷ್ಟು ಮನವರಿಕೆಯನ್ನ ಮಾಡಿರ್ತಕ್ಕಂಥದ್ದು. ಮತ್ತೆ ನಿಯೋಗ ಅಂತ ಹೇಳಿದ್ರೆ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದಾಗ ಸಾಕಷ್ಟು ಅವ್ಯವಸ್ಥೆಗಳ ಒಂದು ಅನಾವರಣ ಮಾಡಿರುವಂತದ್ದು. ಅಂತ ಹೇಳಿದ್ರೆ ಬಹುತೇಕ ಕಡೆಗಳಲ್ಲಿ ಅಂತ ಹೇಳಿದ್ರೆ ಕುಂದಾಪುರ ಹಾಗೂ ಬೈಂದೂರು ತಾಲೂಕಿನ ಬಹುತೇಕ ಕಡೆಗಳ ಕ್ವಾರಂಟೈನ್ ಸೆಂಟರ್ಗಳು ಸಾಕಷ್ಟು ಅವ್ಯವಸ್ಥೆ ಆಗರವಾಗಿರ್ತಕ್ಕಂಥದ್ದು. ಸಾಕಷ್ಟು ಅಂತ ಹೇಳಿದ್ರೆ ಏನೋ ಒಂದು ಬೆಳಗ್ಗೆ ತಿಂಡಿ ಆಗಿರ್ಬೋದು ಮತ್ತು ಮಧ್ಯಾಹ್ನದ ಊಟ ಆಗಿರ್ಬೋದು ಯಾವುದು ಕೂಡ ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ. ಮತ್ತು ಒಂದು ಕ್ವಾರಂಟೈನ್ ಸೆಂಟರ್ ಅಲ್ಲಿ 40 ಮಂದಿ ಇದ್ರು ಕೂಡ ಅವರಿಗೆ 2 ಶೌಚಾಲಯಗಳನ್ನ ನೀಡಲಾಗಿದೆ. ನಾವು ಅಲ್ಲಿ ಸ್ಥಳಕ್ಕೆ ಹೋದಾಗ್ಲೂ ಕೂಡ ಅಲ್ಲಿನ ಜನರು ಅಂತ ಹೇಳಿದ್ರೆ ಕ್ವಾರಂಟೈನ್ ನಲ್ಲಿ ಇರ್ತಕ್ಕಂಥವ್ರು ಕಣ್ಣೀರು ಹಾಕ್ತಾಗಿರ್ತಕ್ಕಂಥದ್ದು ದೃಶ್ಯ ನಮಗೆ ಕಂಡು ಬಂದಿರತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ನಾವೀಗ ತಹಶೀಲ್ದಾರಿಗೆ ಈ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನ ನೀಡಿದ್ದೇವೆ. ಎಲ್ಲೆಲ್ಲಿ ಅವ್ಯವಸ್ಥೆಗಳಿವೆ ಅದನ್ನು ಸರಿಪಡಿಸಲಿಕ್ಕೆ ಕೂಡ ಜಿಲ್ಲಾಡಳಿತ ಮೂಲಕ ನಾವೊಂದು ಮನವಿಯನ್ನ ಮಾಡ್ಕೊಂಡಿದ್ದೇವೆ. ಆದ್ರೆ ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ಸರ್ಕಾರದ ಅಂತ ಹೇಳಿದ್ರೆ ಕಳೆದ ಸಾಕಷ್ಟು ದಿನಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಸಾವಿರಾರು ಮಂದಿಗಳು ಬರ್ತಾ ಇದ್ದಾರೆ. ಇದಕ್ಕೆ ಜಿಲ್ಲಾಡಳಿತ ಕೂಡ ಮೊದಲು ಮುಂಜಾಗ್ರತಾ ಕ್ರಮವಾಗಿ ಒಂದು ಸಭೆಯನ್ನ ಕರೆದು ಎಲ್ಲ ರೀತಿಯಾಗಿರ್ತಕ್ಕಂಥ ಕ್ರಮ ಕೈಗೊಂಡಿದ್ದೇವೆ ಅಂತಕ್ಕಂಥದ್ದು ಹೇಳಿದ ಬಳಿಕ ಎಲ್ಲರೂ ಕೂಡ ಅವರ ರಾಜ್ಯಗಳಿಂದ ಬರ್ತಾ ಇದ್ದಾರೆ. ಅಂತ ಹೇಳಿದ್ರೆ ಸರ್ಕಾರವನ್ನೇ ನಂಬಿ ಬಂದಿರ್ತಕ್ಕಂಥ
ಇರ್ತಕ್ಕಂಥ ಜನರಿಗೆ ಇದೀಗ ಮೋಸವನ್ನು ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಇದೀಗ ಬ್ಲಾಕ್ ಕಾಂಗ್ರೆಸ್ ವಣಸೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರದೀಪ್ ಶೆಟ್ಟಿ ಗುಡಿಬೆಟ್ಟು ಅವರ ಒಂದು ಆರೋಪವಾಗಿರ್ತಕ್ಕಂಥದ್ದು ಕವಿತಾ. ಆದ್ರೆ ಇನ್ನು ಅಂತ ಹೇಳಿದ್ರೆ ಜಿಲ್ಲಾಡಳಿತ ಮುಂದೆಯೂ ಕೂಡ ಆ ಒಂದು ಅವ್ಯವಸ್ಥೆಯನ್ನ ಸರಿಪಡಿಸಿ ಇದ್ದಲ್ಲಿ ನಾವೇ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದಿಂದಲೇ ನಾವು ಎಲ್ಲಾ ಕಡೆಗಳಲ್ಲಿ ಅಂತ ಹೇಳಿದ್ರೆ ಕ್ವಾರಂಟೈನ್ ಕುಂದಾಪುರ ಹಾಗೂ ಬೈಂದೂರು ತಾಲೂಕಿನಲ್ಲಿ ಇರ್ತಕ್ಕಂಥ ಕ್ವಾರಂಟೈನ್ ಅವ್ಯವಸ್ಥೆಯನ್ನ ನಾವೇ ಸ್ವತಃ ಮುಂದೆ ಹೋಗಿ ಸರಿಪಡಿಸ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿರುವಂತದ್ದು ಕವಿತಾ. ಎಸ್ ಶ್ರೀಕಾಂತ್, ಇನ್ನು ಕ್ವಾರಂಟೈನ್ ನಲ್ಲಿರುವವರನ್ನ ಕೈದಿಗಳ ಹಾಗೆ ನೋಡಿಕೊಳ್ಳಲಾಗ್ತಾ ಇದೆ ಅಂತ ಆರೋಪಿಸಿದ್ದಾರೆ ಪ್ರದೀಪ್ ಶೆಟ್ಟಿ ಅವರು. ಸೊ ಈ ಬಗ್ಗೆ ಕ್ವಾರಂಟೈನ್ ನಲ್ಲಿರುವವರು ಏನಾದ್ರೂ ಮಾಹಿತಿ ನೀಡಿದ್ದಾರಾ, ಹೇಗೆ? ಖಂಡಿತವಾಗಿಯೂ ಕವಿತಾ ಅಂತ ಹೇಳಿದ್ರೆ ಕಳೆದ ಒಂದು 2-3 ದಿನಗಳಿಂದಲೂ ಕೂಡ ಕ್ವಾರಂಟೈನ್ ಸೆಂಟರ್ ಅಲ್ಲಿ ಇರ್ತಕ್ಕಂಥವರು ಮಾಧ್ಯಮ ಪ್ರತಿನಿಧಿಗಳಿಗೆ ಕರೆ ಮಾಡಿ ತಮ್ಮ ನೋವನ್ನ ತಾವು ಅನುಭವಿಸ್ತಿರ್ತಕ್ಕಂಥ ಸಂಕಷ್ಟಗಳನ್ನ ಹೇಳ್ಕೊಂಡಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂತಕ್ಕಂಥ ಒಂದು ಅಂಶ ಏನಂತ ಹೇಳಿದ್ರೆ ಅಲ್ಲಿ ಸಾಕಷ್ಟು ಮೂಲಭೂತ ಸೌಕರ್ಯದ ಕೊರತೆ ಸಾಕಷ್ಟು ಕಾಡ್ತಾ ಇದೆ ಅಂತ ಹೇಳಿದ್ರೆ ನೀರಾಗಿರ್ಬೋದು ಮತ್ತೆ ಶೌಚಾಲಯದ ಕೊರತೆ ಸಾಕಷ್ಟು ಕಾಡ್ತಾ ಇದೆ. ಶೌಚಾಲಯಗಳು ಏನೊಂದು ಇದ್ರೂ ಕೂಡ ಅವುಗಳ ಬಾಗಿಲ ಚಿಲಕಗಳು ಕೂಡ ಏನೊಂದು ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿ ಅಲ್ಲಿ ಅದು. ಆದ್ರೆ ಮತ್ತೆ ಸಾಕಷ್ಟು ಅಂತ ಹೇಳಿದ್ರೆ ತಿಂಡಿ ಆಗಿರ್ಬೋದು ಮತ್ತೆ ಮಧ್ಯಾಹ್ನದ ಊಟ ರಾತ್ರಿ ಊಟ ಎಲ್ಲದರಲ್ಲೂ ಕೂಡ ಸಾಕಷ್ಟು ಅವ್ಯವಸ್ಥೆಯಿಂದ ಕೂಡಿದೆ. ಮಧ್ಯಾಹ್ನದ ಊಟ ಸಂಜೆ 3 ಗಂಟೆಗೆ ನಮ್ಗೆ ತಂದು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅಲ್ಲಿನ ಜನರ ಒಂದು ಆರೋಪವಾಗಿರ್ತಕ್ಕಂಥದ್ದು. ಆದ್ರೆ ಮತ್ತು ಸಾಕಷ್ಟು ಸಮಸ್ಯೆಗಳನ್ನ ಅಲ್ಲಿನ ಜನರು ಹೇಳ್ಕೊಂಡಿರ್ತಕ್ಕಂಥದ್ದು. ಆದ್ರೆ ಈ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳು ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮೂಲಕ ಅವರಿಗೆ ಸಮಸ್ಯೆ ಏನೊಂದು ಅನಾವರಣ ಮಾಡಿರ್ತಕ್ಕಂಥದ್ದು. ಆ ಬಳಿಕ ಕೆಲವು ಅಂತ ಹೇಳಿದ್ರೆ ಸರ್ಕಾರಿ ಅಧಿಕಾರಿಗಳು ಅಲ್ಲಿಗೆ ಕ್ವಾರಂಟೈನ್ ಕೇಂದ್ರಗಳಿಗೆ ದೌಡಾಯಿಸಿ ಅಲ್ಲಿನ ಪರಿಸ್ಥಿತಿಯನ್ನ ಸಾಕಷ್ಟು ಒಂದು ಹತೋಟಿಗೆ ತರ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ದಾರೆ ಕೂಡ ಕವಿತಾ. ಎಸ್, ಥ್ಯಾಂಕ್ ಯು ಶ್ರೀಕಾಂತ್. ಎಸ್, ಕುಂದಾಪುರ ತಾಲೂಕಿನ ವಿವಿಧ ಕ್ವಾರಂಟೈನ್ ಸೆಂಟರ್ಗಳಿಗೆ ವಣಸೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ನಿಯೋಗ ಭೇಟಿ ನೀಡಿರುವಂತದ್ದು. ಈ ಸಂದರ್ಭ ಅಲ್ಲಿನ ಅವ್ಯವಸ್ಥೆಗಳ ಅನಾವರಣವಾಗಿರುವಂತದ್ದು. ಈ ಸಂದರ್ಭ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ ಪ್ರದೀಪ್ ಶೆಟ್ಟಿ ಅವರು. ಕ್ವಾರಂಟೈನ್ ಸೆಂಟರ್ಗಳ ಅವ್ಯವಸ್ಥೆ ಕಣ್ಣಾರೆ ಕಂಡಿದ್ದೇವೆ. ಕ್ವಾರಂಟೈನ್ ನಲ್ಲಿರುವವರನ್ನ ಕೈದಿಗಳ ಹಾಗೆ ನೋಡಿಕೊಳ್ಳಲಾಗ್ತಾ ಇದೆ. 40 ಜನರಿಗೆ 2 ಶೌಚಾಲಯದ ವ್ಯವಸ್ಥೆ ಇದೆ. ಊಟ ಉಪಹಾರ ಸರಿಯಾದ ಸಮಯಕ್ಕೆ ಪೂರೈಕೆಯಾಗ್ತಾ ಇಲ್ಲ. ಇಲ್ಲಿಯ ತನಕ ಕೂಡ ವಿರೋಧ ಪಕ್ಷವಾಗಿ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದೇವೆ. ಇಷ್ಟೆಲ್ಲ ಅವ್ಯವಸ್ಥೆಗೆ ಸರ್ಕಾರದ ನಿರ್ಲಕ್ಷ್ಯವೇ ಕಾರಣ. ಕೂಡಲೇ ಜಿಲ್ಲಾಡಳಿತ ಅವ್ಯವಸ್ಥೆಯನ್ನ ಸರಿಪಡಿಸಬೇಕು. ಕ್ವಾರಂಟೈನ್ ಅವ್ಯವಸ್ಥೆ ಸರಿಪಡಿಸಲಾಗದಿದ್ರೆ ಹೇಳಿ, ವಿವಿಧ ಸಂಘಟನೆಗಳ ನೆರವಿನಿಂದ ನಾವೇ ಸರಿಪಡಿಸ್ತೇವೆ ಅಂತ ಪ್ರದೀಪ್ ಶೆಟ್ಟಿ ಅವರು ಹೇಳಿರುವಂತದ್ದು. ನಮ್ಮಲ್ಲಿ ಸಾಧ್ಯವಿಲ್ಲವೆಂದು ಜಿಲ್ಲಾಡಳಿತ ಹೇಳಿ ಬಿಡ್ಲಿ. ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲೇ ಅವ್ಯವಸ್ಥೆಗಳನ್ನ ಸರಿಪಡಿಸಲು ಮುಂದಾಗ್ತೇವೆ. ವಣಸೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರದೀಪ್ ಶೆಟ್ಟಿ ಗುಡಿಬೆಟ್ಟು ಅವರು ಈ ಹೇಳಿಕೆಯನ್ನ ನೀಡಿರುವಂತದ್ದು. ಇನ್ನು 700 ಮಂದಿ ಹೊರ ರಾಜ್ಯದಿಂದ ಬರುವವರಿದ್ದಾರೆ. ಅವರಿಗೆ ವ್ಯವಸ್ಥೆ ಏನು ಅನ್ನೋದೇ ನಮ್ಮ ಪ್ರಶ್ನೆ. ಕ್ವಾರಂಟೈನ್ ನಲ್ಲಿರುವವರನ್ನ ನೋಡಿದ್ರೆ ಕಣ್ಣೀರು ಬರುತ್ತೆ. ಜಿಲ್ಲಾಡಳಿತ ಶೀಘ್ರವೇ ನೆರವಿಗೆ ಬರಬೇಕು ಅಂತ ವಣಸೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರದೀಪ್ ಶೆಟ್ಟಿ ಗುಡಿಬೆಟ್ಟು ಆಗ್ರಹಿಸಿರುವಂತದ್ದು.